ಮಣ್ಣಿಂದು ಗಣೇಶ ಹಬ್ಬ ಬರುತ್ತಿದ್ದಂತೆ ನೂರಾರು ಗಣಪನ ವಿಗ್ರಹ ಅಲ್ಲಲ್ಲಿ ಪ್ರತಿಷ್ಠಾಪನೆಗೊಂಡು ಪೂಜೆ ಪುನಸ್ಕಾರ ಪಡೆಯುವ ದೃಶ್ಯ ಸಾಮಾನ್ಯ. ಆದರೆ 3 ಅಥವಾ 5 ದಿನಗಳಲ್ಲಿ ಪೂಜೆ ಪಡೆದು ವಿಸರ್ಜನೆಗೊಳ್ಳುವ ಗಣಪನ ವಿಗ್ರಹ ತಯಾರಿಯ ಹಿಂದೆ ಹಲವು ಕಲಾವಿದರ ಸಾಕಷ್ಟು ಶ್ರಮವಿದೆ. ಈ ಬಗ್ಗೆ ಸ್ಟೋರಿ ನೋಡಿ. ಇವರು ಕಿನ್ನಿಕೋಳಿ ಸಮೀಪದ ಕುದ್ರಿಪದವು ನಿವಾಸಿ ಸದಾಶಿವ. ಸುಮಾರು 40 ವರ್ಷದಿಂದ ಗಣಪನ ವಿಗ್ರಹ ತಯಾರಿಯಲ್ಲಿ ತೊಡಗಿಕೊಂಡಿದ್ದಾರೆ. ಪ್ರತಿ ವರ್ಷ 100ಕ್ಕೂ ಅಧಿಕ ಗಣೇಶ ವಿಗ್ರಹ ತಯಾರಿಸುತ್ತಿದ್ದು, ವರ್ಷದಿಂದ ವರ್ಷಕ್ಕೆ ತಯಾರಿಸುವ ವಿಗ್ರಹಗಳ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತದೆ. ಪ್ರಾರಂಭದಲ್ಲಿ 1-2 ಗಣಪನ ವಿಗ್ರಹ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದ ಸದಾಶಿವ ಅವರು ಈ ವರ್ಷ 102 ಗಣಪನ ವಿಗ್ರಹವನ್ನ ತಯಾರಿಸಿದ್ದಾರೆ. ಇವರು ತಯಾರಿಸುವ ಗಣಪನ ವಿಶೇಷತೆ ಎಂದರೆ ಮೂರ್ತಿಯ ಒಳಭಾಗ ಸಂಪೂರ್ಣ ಟೊಳ್ಳಾಗಿರುತ್ತದೆ. ಇದರಿಂದ ಮೂರ್ತಿ ಎಷ್ಟೇ ದೊಡ್ಡದಾದರೂ ಹಗುರವಾಗಿರುತ್ತವೆ. ಪ್ರತಿ ವರ್ಷ ಡಿಸೆಂಬರ್ ಜನವರಿ ತಿಂಗಳಲ್ಲಿ ವಿಗ್ರಹ ತಯಾರಿಕೆ ಕೆಲಸ ಪ್ರಾರಂಭಿಸುತ್ತಾರೆ. ಸದಾಶಿವ ಅವರು 10 ಇಂಚಿನಿಂದ 10 ಅಡಿಯಷ್ಟು ಎತ್ತರದ ಗಣಪತಿ ವಿಗ್ರಹಗಳನ್ನು ತಯಾರಿಸುತ್ತಿದ್ದು, ಪೆರ್ಗುಂಡಿ, ಕಾಪಿಕಾಡಿ, ನಿಡ್ಡೋಡಿ ಮತ್ತಿತರ ಸ್ಥಳೀಯ ಸಾರ್ವಜನಿಕ ಗಣೇಶೋತ್ಸವ ಮತ್ತು ಹಲವಾರು ಮನೆಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಗಣೇಶನ ವಿಗ್ರಹವನ್ನ ತಯಾರಿಸುತ್ತಾರೆ. ದೂರದ ಕುಂದಾಪುರದಿಂದ ಆವೆ ಮಣ್ಣನ್ನ ತಂದು ಸರಿಯಾದ ಹದ ಮಾಡಿ ವಿಗ್ರಹವನ್ನ ತಯಾರಿಸುತ್ತಾರೆ. ಮಾತ್ರವಲ್ಲದೆ ನೈಸರ್ಗಿಕ ಬಣ್ಣವನ್ನೇ ಬಳಸುತ್ತಾರೆ. ನೈಸರ್ಗಿಕ ಬಣ್ಣವನ್ನ ಬಳಸುವುದರಿಂದ ವಿಗ್ರಹದ ವೆಚ್ಚ ಹೆಚ್ಚಾಗುತ್ತದೆ. ಆದರೆ ನೀರು ಮಾಲಿನ್ಯಗೊಳ್ಳುವುದನ್ನು ತಡೆಗಟ್ಟಬಹುದಾಗಿದೆ. ಕೆಲಸದಾಳುಗಳ ಸಮಸ್ಯೆ ಬಹಳಷ್ಟು ಇದೆ. ಆ ಕಾರಣದಿಂದ ಈ ಬಾರಿ 102 ಗಣಪತಿಗಳನ್ನ ಒಬ್ಬನೇ ಮಾಡಿದ್ದೇನೆ ಎನ್ನುತ್ತಾರೆ ಸದಾಶಿವ. ದೊಡ್ಡ ಸಮಸ್ಯೆ ಅಂದರೆ ನಮಗೆ ಇಲ್ಲಿ ಲೇಬರ್ ಪ್ರಾಬ್ಲಮ್, ಜನರು ಸಿಗುವುದಿಲ್ಲ ಕೆಲಸಕ್ಕೆ. ಹಾಗೆ ಈ ವರ್ಷ ನಾನು ಒಬ್ಬನೇ ಗಣಪತಿ 102 ಗಣಪತಿಯನ್ನು ಒಬ್ಬನೇ ತಯಾರಿಸಿದ್ದೇನೆ. ಮತ್ತು ನಾನು ಮಣ್ಣಿಂದಲೇ ಗಣಪತಿ ತಯಾರಿಸುವುದು, ಯಾವುದೋ ಕೆಮಿಕಲ್ ಯೂಸ್ ಮಾಡೋದಿಲ್ಲ. ಕಲರ್ ಕೂಡ ನಾನು ವಾಟರ್ ಕಲರನ್ನು ಯೂಸ್ ಮಾಡ್ತಾ ಇದ್ದೇನೆ. ಹಾಗೆ ಕುಡಿಯುವ ಬಾವಿಗೆ ಹಾಕಿದರೂ ಅದರಲ್ಲಿ ಯಾವ ತೊಂದರೆ ಇಲ್ಲ ಎಂದು ನಾನು ಧೈರ್ಯವಾಗಿ ಹೇಳಬಲ್ಲೆ. ಗಣಪತಿ ಸೀಸನ್ ಮುಗಿದ ನಂತರ ಇವರು ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಕೊಳ್ಳುತ್ತಾರೆ. ಮುಖ್ಯವಾಗಿ ಯಕ್ಷಗಾನದ ಕಿರೀಟ, ಹುಲಿಕರಡಿ ಮುಖವಾಡಗಳಲ್ಲಿ ಇವರು ತೊಡಗಿಕೊಳ್ಳುತ್ತಾರೆ. ಒಟ್ಟಿನಲ್ಲಿ ಈ ಕಲಾಕಾರನ ಸಾಧನೆಯನ್ನ ಮೆಚ್ಚಲೇಬೇಕು.